ಕುಂದಾಪುರದ ಮರವಂತೆ ಉತ್ತರ ದಿಕ್ಕಿನಲ್ಲಿರುವ ಬ್ರೇಕ್ ವಾಟರ್ ಸಮೀಪ ಸುಮಾರು 500 ಮೀಟರ್ವರೆಗೆ ಕಡಲ್ಕೊರೆತ ಉಂಟಾಗಿದ್ದು ಸಮುದ್ರ ತೀರದಲ್ಲಿರುವ ತೆಂಗು ಹಾಗೂ ಮೀನುಗಾರರ ಶೆಡ್ಡುಗಳು ನೀರು ಪಾಲಾಗಿದೆ. ಸಮುದ್ರದ ಅಲೆಗಳು ಮನೆಗಳಿಗೆ ಅಪ್ಪಳಿಸ್ತಾ ಇದ್ದು ಆಸುಪಾಸಿನ ಜನರು ಭಯಭೀತರಾಗಿದ್ದಾರೆ. ಇದು ಮರವಂತೆ ಗ್ರಾಮದ ಬ್ರೇಕ್ ವಾಟರ್ನ ಉತ್ತರ ಭಾಗದ ಜಾಗ ಇದು. ಈ ಬ್ರೇಕ್ ವಾಟರ್ ಆದ ನಂತರ 4-5 ವರ್ಷಕ್ಕಿಂತ ಈಚೆಗೆ ಇದು ಸಮುದ್ರದ ಹೊಡೆತದಿಂದ ಪೂರ ಅಪ್ಪಳಿಸಿ ಹೋಗಿದೆ. ಮೊದಲು ಕೆಲವು ವರ್ಷದಿಂದ ಇದು ಏನೇನು ಆಗದಿದ್ದ ಜಾಗ ಇದು. ಬ್ರೇಕ್ ವಾಟರ್ ಆದ ನಂತರವೇ ಹೀಗಾಗಿದೆ. ಇದಕ್ಕೆ ಕಾರಣ ಅದು ಬ್ರೇಕ್ ವಾಟರ್ ಅಂತ ಹೇಳೋದು. ಕಾರಣ ಬ್ರೇಕ್ ವಾಟರ್. ಈಗ ಬ್ರೇಕ್ ವಾಟರ್ ಆಗಿ ಎಷ್ಟು ಸಮಯ ಆಯ್ತು ಈಗ? ಇಲ್ಲ 5 ವರ್ಷ ಆಯಿತು. ಹೌದಾ? ಇದಕ್ಕೆ ನಮ್ಮ ಯಾರು ಆಡಳಿತಾಧಿಕಾರಿ ಯಾರು ತಿಳಿಸಿದ್ರಾ ಇದು ಏನಾದರೂ ಸಮಸ್ಯೆಗಳು? ಸ್ಥಳೀಯ ಕಾರ್ಯಕರ್ತರು ಹೇಳಿದ್ದೇವೆ, ಬಿಜೆಪಿ ನಮ್ಮ MLA ಸುಕುಮಾರ್ ಶೆಟ್ಟಿ ಎಲ್ಲ ತಿಳಿಸಿದ್ದಾರೆ. ಅವ್ರು ಬರಲಿಲ್ಲ. ಬರ್ತಾ ಅಂತ 1 ತಿಂಗಳಿಂದ ಬರ್ತಾ ಅಂತ ಇನ್ನೂ ಬರಲಿಲ್ಲ.